ಉಡುಪಿ ಮಣಿಪಾಲ ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆಯನ್ನ ಖಂಡಿಸಿ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ವತಿಯಿಂದ ವಿಭಿನ್ನ ಪ್ರತಿಭಟನೆ ನಿನ್ನೆ ಉಡುಪಿಯಲ್ಲಿ ನಡೆಯಿತು. ಸುಮಾರು 5 ಕಿಲೋಮೀಟರ್ಗಳ ಉದ್ದದ ರಸ್ತೆಯಲ್ಲಿ ದಾರಿದೀಪ ಇಲ್ಲ, ಪಾದಚಾರಿಗಳಿಗೆ ವಾಹನ ಸವಾರರಿಗೆ ನಿರಂತರ ಸಮಸ್ಯೆ ಆಗುತ್ತಿದೆ. ಹಲವು ಬಾರಿ ಮನವಿಗಳನ್ನ ನೀಡಿದ್ರೂ ನಿರ್ಲಕ್ಷಿಸುತ್ತಿರುವ ಜಿಲ್ಲಾಡಳಿತದ ಧೋರಣೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಹೆದ್ದಾರಿಯಲ್ಲಿ ದೊಂದಿಗಳನ್ನ ನೆಟ್ಟ ಕಾರ್ಯಕರ್ತರು ದಾರಿದೀಪದ ಬದಲು ಉರಿಯುವ ಪಂಜುಗಳನ್ನ ಅಳವಡಿಕೆ ಮಾಡಿದ್ರು. ಅಲ್ಲದೆ ಕೂಡಲೇ ದಾರಿದೀಪಗಳನ್ನ ಅಳವಡಿಸಿ ಸರಿಪಡಿಸುವಂತೆ ಒತ್ತಾಯಿಸಿದರು. ದಾರಿದೀಪಗಳು ಇಲ್ಲದೆ ಆಗುವ ಅನಾಹುತಕ್ಕೆ ಹೆದ್ದಾರಿ ಪ್ರಾಧಿಕಾರ ಕಾರಣ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಸಂಚಾಲಕ ನಿತ್ಯಾನಂದ ಬಳಕಾಡು ಇಲಾಖೆಯ ಕಾರ್ಯವೈಖರಿಯನ್ನ ಟೀಕಿಸಿದರು. ರಾಷ್ಟ್ರೀಯ ಹೆದ್ದಾರಿ 169A ಇದರಲ್ಲಿ ಸುಮಾರು 3-4 ವರ್ಷದಿಂದ ಕಡಿಯಾಳಿಯಿಂದ ಪರ್ಕಳದವರೆಗೆ ರಸ್ತೆ ದಾರಿದೀಪವೂ ಇಲ್ಲ. ಹಾಗಾಗಿ ಇಲ್ಲಿ ಬಹಳಷ್ಟು ಈಗ ಇತ್ತೀಚೆಗೆ ಅಂತೂ ಒಂದು ಮಹಿಳೆಯನ್ನು ಹಿಡಿದು ರೇಪ್ ಮಾಡುವಂತಹ ಪ್ರಸಂಗವೂ ಬಂದಿದೆ. ಅದು ಅಲ್ಲದೆ ಈ ಆಕ್ಸಿಡೆಂಟ್ ಆಗುವುದು, ಬಹಳಷ್ಟು ಅಪಘಾತ ಆಗಿ ಜನರು ಸತ್ತ ಒಂದು ನಿರ್ದೇಶನವೂ ಇದೆ. ಅದು ಅಲ್ಲದೆ ಎಲ್ಲಾ ರೀತಿಯಲ್ಲಿ ಇಲ್ಲಿ ಬಹಳಷ್ಟು ತೊಂದರೆಯನ್ನು ಉಂಟಾಗಿದೆ. ರಸ್ತೆಯಲ್ಲಿ ನಡೆದುಕೊಂಡು ಆಗುವುದಿಲ್ಲ. ಈಗ ಬೆಳಿಗ್ಗೆ ಮುಂಜಾನೆ 4 ಗಂಟೆ ಹೊತ್ತಿಗೆ 5 ಗಂಟೆ ಹೊತ್ತಿಗೆ ವಾಕಿಂಗ್ ಹೋಗ್ತಾರೆ, ಹಿರಿಯ ನಾಗರಿಕರು ಹೋಗ್ತಾರೆ. ಯಾವ ರೀತಿ ಹೋಗುದು? ಶಾಲೆಯ ಮಕ್ಕಳು ರಸ್ತೆ ಬದಿಯಲ್ಲಿ ನಿಲ್ತಾರೆ, ಬಸ್ಸಿಗೋಸ್ಕರ ಕಾದು ನಿಲ್ತಾರೆ, ಅದು ಪೊದೆಯನ್ನು ಅಡಿಯುವಲ್ಲಿ ನಿಲ್ತಾರೆ. ಆ ಪೊದೆಯಲ್ಲಿ ವಿಷ ಜಂತುಗಳು ಇದ್ದು ಮಕ್ಕಳಿಗೆ ಏನಾದರೂ ಅನಾಹುತ ಆದರೆ ಯಾರು ಹೊಣೆ? ಇದಕ್ಕೆ ರಾಷ್ಟ್ರೀಯ ಹೆದ್ದಾರಿಯ ಮತ್ತೆ ಜಿಲ್ಲಾಧಿಕಾರಿಯರು ಹೊಣೆ ಆಗ್ತಾರೆ. ಯಾಕಂತೇಳಿ ಇತ್ತೀಚೆಗೆ ಒಂದು 3-4 ದಿವಸದ ಹಿಂದೆ ಇಲ್ಲಿ ಬಹಳಷ್ಟು ತೊಂದರೆ ಉಂಟಾಗಿದೆ ಮಹಿಳೆಯರಿಗೆ. ಅದನ್ನಾದ್ರೂ ಮನಗಂಡು ಇದನ್ನು ತಕ್ಷಣ ಇದಕ್ಕೆ ದಾರಿದೀಪವನ್ನು ಅಳವಡಿಸಬೇಕು. ನಿಮ್ಮ ಸಮಸ್ಯೆ ಏನೇ ಇರಲಿ, ರಾಷ್ಟ್ರೀಯ ಹೆದ್ದಾರಿಯ ಸಮಸ್ಯೆ ಇರಲಿ, ರೈಲ್ವೆ ಸಮಸ್ಯೆ ಇರಲಿ, ಅದು ನಮಗೆ ಅಗತ್ಯ ಇಲ್ಲ. ಇದು ಯಾಕಂತ ಹೇಳಿದ್ರೆ ಇದು ಸಾರ್ವಜನಿಕರ ಸ್ವತ್ತು, ಸಾರ್ವಜನಿಕರಿಗೆ ದೊರೆಯುವಂತೆ ಆಗಬೇಕು. ಈಗ ಒಂದು ದೀಪಾವಳಿಯ ಪ್ರಯುಕ್ತ ಇಡೀ ಕರ್ನಾಟಕ ದೀಪ ಬೆಳಗಿಸುವ ಸರ್ಕಾರ ಈಗ ಜನರಿಗೆ ಕತ್ತಲೆಯ ರೀತಿಯಲ್ಲಿ ಉಂಟಾಗಿದೆ. ಇದಕ್ಕೆ ತಕ್ಷಣ ಇದನ್ನು ಮನಗಂಡು ನಮ್ಮ ಇದಕ್ಕೆ ಸಮಸ್ಯೆಗೆ ಬಗೆಹರಿಸಬೇಕಂತೇಳಿ ವಿನಂತಿಸಿಕೊಳ್ತಿದ್ದೇನೆ.